ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನರಿಂಗಾಣದ ಏನಪೋಯ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಕೇಂದ್ರ ಇಲ್ಲಿದ್ದೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನ್ಯಾಚುರೋಪತಿ ಹಾಗೂ ಅದರ ಮಹತ್ವ ಅಥವಾ ಪ್ರಕೃತಿ ಚಿಕಿತ್ಸೆ ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿದ್ದಾರೆ ಡಾಕ್ಟರ್ ಶಗುಫ್ತಾ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯಾಚುರೋಪತಿ. ಇವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಡಾಕ್ಟರ್, ಮೊದಲನೇದಾಗಿ ಈ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಅಂದರೆ ಏನು? ಪ್ರಕೃತಿ ಚಿಕಿತ್ಸೆ ಅಥವಾ ನ್ಯಾಚುರೋಪತಿ ಅಂದರೆ ಇದೊಂದು ವೈಜ್ಞಾನಿಕ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಾಗಿದ್ದು ಇದರಲ್ಲಿ ಯಾವುದೇ ರಾಸಾಯನಿಕ ಜನ್ಯ ಔಷಧಗಳನ್ನು ಬಳಸಲಾಗುವುದಿಲ್ಲ. ಸೊ ನಾವು ಮತ್ತು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನೀವು ಎನ್ನಿಸ್ಬೋದು. ನಾವಿಲ್ಲಿ ಮೆಡಿಸಿನ್ ಕೊಡೋದಿಲ್ಲ ಅಂತ ಹೇಳ್ತೇವೆ ಅಂತ. ಸೊ ಹೇಗೆ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲಿ ನಿಸರ್ಗದಲ್ಲಿ ಸಿಗುವಂತಹ ಪಂಚಮಹಾಭೂತ ನೀವೆಂತ ಹೇಳ್ತೀರಾ, ನೀರು, ಮಣ್ಣು, ಬೆಳಕು, ಗಾಳಿ, ಇದರ ಮೂಲಕ ಚಿಕಿತ್ಸೆಯನ್ನು ಮಾಡುವಂಥದ್ದು. ಇದಕ್ಕೆ ಅದರದೇ ಆದ ರೋಗ ನಿವಾರಣಾ ಶಕ್ತಿ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಡಾಕ್ಟರ್, ಈ ಪ್ರಕೃತಿ ಚಿಕಿತ್ಸೆಯ ಉಗಮ ಯಾವಾಗಾಯಿತು? ಪ್ರಕೃತಿ ಚಿಕಿತ್ಸೆಯ ಉಗಮ ಅಂತ ಹೇಳಿದರೆ ಇದೇನು ಹೊಸತೇನಲ್ಲ. ಈಗ ನ್ಯಾಚುರೋಪತಿ ಎಂಬ ಒಂದು ಪದ ಇತ್ತೀಚಿನದ್ದಾಗಿರಬಹುದು, ಆದರೆ ನಿಸರ್ಗವೇ ರೋಗವನ್ನು ನಿವಾರಿಸುತ್ತದೆ ಎನ್ನುವ ಮೂಲ ತತ್ವ ಪ್ರಾಚೀನ ಕಾಲದಿಂದಲೂ ಬಂದಂಥದ್ದು. ಸೊ ಇಲ್ಲಿ ರೋಮ್, ಗ್ರೀಕ್ ಅಂತ ಈಜಿಪ್ಟ್ ಪ್ರದೇಶಗಳಲ್ಲಿ ಇದನ್ನು ಮುಂಚೆಯಿಂದನೇ ಅಳವಡಿಸ್ತಿದ್ರು. ಸೊ ಮೊದಲನೇದಾಗಿ ಈ ಪ್ರಕೃತಿ ಚಿಕಿತ್ಸೆ ಅಂತ ಪದವನ್ನು ಜಾನ್ ಶೀಲ್ ಅಂತ ಹೇಳಿ 1895ರಲ್ಲಿ ಬಳಕೆ ತಂದದ್ದು. ಇದನ್ನು ಜಾಸ್ತಿಯಾಗಿ ಉಪಯೋಗಿಸಿದ್ದು ಈ ಪದವನ್ನು ಬೆನೆಡಿಕ್ಟ್ ಲಸ್ಟ್ ಅಂತ. ಸೊ ಇವನನ್ನು ಫಾದರ್ ಆಫ್ ನ್ಯಾಚುರೋಪತಿ ಅಂತ ಹೇಳಿ ನಾವು ಕರಿತೇವೆ. ಇನ್ನು ನಮ್ಮ ಭಾರತದಲ್ಲಿ ನ್ಯಾಚುರೋಪತಿ ಬಗ್ಗೆ ಕೇಳಿದರೆ, ಸೊ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ಇದರದ್ದು ಟ್ರೂ ಫಾಲೋವರ್ ಅಂತ ಹೇಳ್ಬೋದು. ಹಿ ಈಸ್ ಅ ಟ್ರೂ ಫಾಲೋವರ್ ಆಫ್ ನ್ಯಾಚುರೋಪತಿ. ಸೊ ಯಾಕಂತ ಹೇಳಿದರೆ ಇವರು 1945ರಲ್ಲಿ ಆಲ್ ಇಂಡಿಯಾ ನೇಚರ್ ಕ್ಯೂರ್ ಟ್ರಸ್ಟ್ ಫೌಂಡೇಶನ್ದು ಚೇರ್ಮ್ಯಾನ್ ಆಗಿ ಅಲ್ಲಿ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾರೆ. ಅವರ ಆಶಯ ಅಂತ ಹೇಳಿದರೆ ಈ ನ್ಯಾಚುರೋಪತಿ ಅನ್ನುವಂಥದ್ದು ಎಲ್ಲ ಜನಾಂಗದ ವರ್ಗಗಳಿಗೂ ಮತ್ತು ಮನೆಗಳಿಗೂ ತಲುಪಬೇಕು ಅನ್ನೋಂಥದ್ದೇ ಅವರದ್ದು ದೊಡ್ಡ ಆಶಯ ಆಗಿದೆ. ಇನ್ನು ಖ್ಯಾತ ವಿಜ್ಞಾನಿ, ಫಾದರ್ ಆಫ್ ಮೆಡಿಸಿನ್ ಅಂತ ಪ್ರಖ್ಯಾತ ಪಡೆದ ಹಿಪೋಕ್ರೇಟ್ಸ್ ಅವರೊಂದು ಮಾತು ಹೇಳ್ತಾರೆ, ಮುತ್ತಿನಂತಹ ಮಾತು ಅಂತ ಹೇಳಿದರೆ, ನೇಚರ್ ಕ್ಯೂಸ್ ನಾಟ್ ದ ಫಿಸಿಷಿಯನ್ ಅಂತ ಹೇಳಿ. ನೇಚರ್ ಕ್ಯೂಸ್ ನಾಟ್ ದ ಫಿಸಿಷಿಯನ್ ಅಂತ ಹೇಳಿದರೆ ಪ್ರಕೃತಿಯೇ ಗುಣಪಡಿಸುತ್ತದೆ, ವೈದ್ಯನಲ್ಲ ಅಂತಹ ಮಾತು ಬಹಳ ಸತ್ಯ. ಇದುವೇ ಇದರ ಉಗಮ. ಡಾಕ್ಟರ್, ಈ ಪ್ರಕೃತಿ ಚಿಕಿತ್ಸೆಯ ಮಹತ್ವ ಏನು? ಸೊ ಪ್ರಕೃತಿ ಚಿಕಿತ್ಸೆಯ ಮಹತ್ವ ಅಂತ ಹೇಳಿದರೆ ಇದು ಕೇವಲ ರೋಗವನ್ನು ದೂರ ಮಾಡುವುದಲ್ಲದೆ ನಮ್ಮ ದೇಹವನ್ನು ಒಳಗಿನಿಂದ ಬಲಪಡಿಸುವುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮತ್ತು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವಂತಹ ಸುರಕ್ಷಿತ ಮಾರ್ಗವನ್ನು ದೊರಕಿಸಿಕೊಡುತ್ತದೆ. ಹಾಗೆ ಈ ಪ್ರಕೃತಿ ಚಿಕಿತ್ಸೆಯ ಮೂಲ ತತ್ವ ಹಾಗೆ ಸಿದ್ಧಾಂತ ಏನು ಡಾಕ್ಟರ್? ಸೊ ಪ್ರಕೃತಿ ಚಿಕಿತ್ಸೆಯ ಮೂಲ ತತ್ವ ಅಂತ ಹೇಳಿದರೆ ಇಲ್ಲಿ ಪ್ರಕೃತಿಯೇ ನಮ್ಮನ್ನು ಗುಣಪಡಿಸುವುದು, ಔಷಧ ಅಲ್ಲ. ಸೊ ಪ್ರಕೃತಿ ಚಿಕಿತ್ಸೆಯ ಸಿದ್ಧಾಂತ ಅಂತ ಹೇಳಿದರೆ ಕಾಯಿಲೆಯ ಮೂಲ ಕ್ರಿಮಿಗಳಲ್ಲ, ಕ್ರಿಮಿಗಳನ್ನು ಬೆಳೆಸುವಂತಹ ಕಲ್ಮಶಗಳು ನಮ್ಮ ದೇಹದಲ್ಲಿ ಸಂಗ್ರಹಗೊಂಡಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೇವೆ ಅದು ಕಡಿಮೆ ಆಗ್ತದೆ. ಸೊ ಈ ಕ್ರಿಮಿಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ. ಸೊ ಇದುವೇ ಕಾಯಿಲೆಯ ಮೂಲ ಕಾರಣ. ಸೊ ಪ್ರಕೃತಿ ಚಿಕಿತ್ಸೆ ಏನು ಹೇಳ್ತದೆ ಅಂತ ಹೇಳಿದರೆ ಸಾಂಪ್ರದಾಯಿಕವಾದ ಪ್ರಕೃತಿ ದತ್ತ ಚಿಕಿತ್ಸೆಯಿಂದ ರೋಗ ನಿರೋಧಕವನ್ನು ಹೆಚ್ಚಿಸಿಕೊಂಡು ಈ ಕಾಯಿಲೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ನಮ್ಮ ದೇಹಕ್ಕೆ ಕ್ರಿಮಿಗಳನ್ನು ಬೆಳೆಸುವಂತಹ ಅದಕ್ಕೆ ನಾವು ಸ್ಪೇಸ್ ಕೊಡಬಾರ್ದು ಅಂತ ಹೇಳ್ತೇವೆ. ಕ್ರಿಮಿಗಳನ್ನು ಜಾಸ್ತಿ ನಾವು ದೇಹದಲ್ಲಿ ಬೆಳಲಿಕ್ಕೆ ಬಿಡಬಾರ್ದು. ಬಿಟ್ಟರೆ ಮಾತ್ರ ಕಾಯಿಲೆಗೆ ಮೂಲ ಕಾರಣ ಆಗ್ತದೆ. ಇಲ್ಲದಿದ್ದರೆ ರೋಗ ನಿರೋಧಕ ಶಕ್ತಿ ಕುಂಠಿತವೂ ಆಗುವುದಿಲ್ಲ, ನಾವು ರೋಗದಿಂದ ದೂರವಿರಬಹುದು. ಈ ಪ್ರಕೃತಿ ಚಿಕಿತ್ಸೆಯ ನಿಯಮಗಳೇನು ಡಾಕ್ಟರ್? ಓಕೆ,
ಪ್ರಕೃತಿ ಚಿಕಿತ್ಸೆ ಈಗ ನಿಯಮ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು 5 ರೂಲ್ಸ್ ಫಾರ್ ಹೆಲ್ತ್ ಅಂತ ಹೇಳ್ತೇವೆ. 5 ರೂಲ್ಸ್ ಫಾರ್ ಹೆಲ್ತ್ ಅಂತ. ಇನ್ನು ನ್ಯಾಚುರೋಪತಿ ಹೇಳೋದಾದರೆ ಇದನ್ನು ಪಂಚತಂತ್ರಾಸ್ ಅಂತ ಹೇಳ್ತೇವೆ. ಪಂಚ ಅಂತಂದರೆ 5 ರೂಲ್ಸ್ ಅಂತ ಹೇಳ್ತೇವೆ. 5 ರೂಲ್ಸ್ ಬಂದು ಯಾವುದೆಲ್ಲ ಅಂತ ಹೇಳಿದರೆ, ಮೊದಲೇನು ತಗೊಳ್ಳೋದು ನಾವು ಆಹಾರ ಅಂತ, ಎರಡನೇದಾಗಿ ನೀರು, ಮೂರನೇದು ಉಪವಾಸ, 4ನೇದು ವ್ಯಾಯಾಮ ಮತ್ತು ಲಾಸ್ಟಿಗೆ 5ನೇದು ಪ್ರೇಯರ್ ಅಂತ ಹೇಳಿ. ಓಕೆ, ಸೊ ಇದು 5 ನಮ್ಮ ಜೀವನಕ್ಕೆ ತುಂಬ ಅತ್ಯಗತ್ಯ. ಇದನ್ನು ಈ ಶೈಲಿಯನ್ನು, ಈ ನಿಯಮಗಳನ್ನು ನಾವು ಅಳವಡಿಸಿದರೆ ನಾವು ಕಾಯಿಲೆಗಳಿಂದ ದೂರ ಇರಬಹುದು. ಸೊ ಈ ಮೊದಲನೇದಾಗಿ ಮಾತಾಡೋದಾದರೆ ಆಹಾರ. ಸೊ ಆಹಾರ ಪದ್ಧತಿ ಮಾತಾಡಬೇಕಾದ್ರೆ ಇದು ತುಂಬ ವಾಸ್ಟ್ ಆ್ಯಕ್ಚುಲಿ. ಸೊ ನಾನು ಇನ್ ಶಾರ್ಟಾಗಿ ನಿಮಗೆ ಹೇಳ್ತೇನೆ. ಎಂತ ಅಂತ ಹೇಳಿದರೆ, ನಮ್ಮ ಒಬ್ಬ ಫಾದರ್ ಆಫ್ ಮೆಡಿಸಿನ್ ಅಂತಲೇ ಪ್ರಖ್ಯಾತಿಯಾದ ಹಿಪೋಕ್ರೇಟ್ಸ್ ಅವ್ರು ಹೇಳ್ತಾರೆ, ಲೆಟ್ ಫುಡ್ ಬಿ ದ ಮೆಡಿಸಿನ್ ಆ್ಯಂಡ್ ಮೆಡಿಸಿನ್ ಬಿ ದ ಫುಡ್ ಅಂತೇಳಿ. ಸೊ ಇದರದ ಅರ್ಥ ಅಂತ ಏನಂತ ಹೇಳಿದರೆ, ಲೆಟ್ ಫುಡ್ ಬಿ ದ ಮೆಡಿಸಿನ್ ಅಂತ ಹೇಳಿದರೆ, ಆಹಾರವೇ ಔಷಧವಾಗಲಿ, ಔಷಧವನ್ನು ನೀವು ಆಹಾರ ಥರ ಉಪಯೋಗಿಸೋದು ಬೇಡ ಅಂತ ಹೇಳಿದರೆ ಬೇಡ ಅಂತ. ನಿಮಗೆ ಗೊತ್ತಿರ್ಬೋದು, ಈಗ ನಾವು ಆಹಾರವನ್ನು ಕಡಿಮೆ ಸೇವಿಸೋದು, ಅದರ ಕರೆಕ್ಟ್ ನೀವು ಹೇಳಿದ ಹಾಗೆ ನಮ್ಗೆ ಪ್ರಿಸ್ಕ್ರಿಪ್ಷನ್ ತುಂಬ ದೊಡ್ಡದಿರ್ತದೆ. ಸೊ ಆಹಾರ, ಈ ಪ್ರಿಸ್ಕ್ರಿಪ್ಷನ್, ಈ ಮೆಡಿಸಿನ್ ತಗೊಂಡು ಎಂತ ಆಗ್ತದೆ, ಆಹಾರ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಮೆಡಿಸಿನಲ್ಲೇ ನಾವು ಹೊಟ್ಟೆ ಫುಲ್ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ನಮ್ಮ ಈಗ ಜೀವನ ಶೈಲಿಯಲ್ಲಿ ಆಹಾರ ಹೇಗಿರಬೇಕು ಅಂತೇಳಿ. ಸೊ ಆಹಾರ ಅಂತ ಹೇಳಿದರೆ ಹಿತಮಿತವಾದ ಆಹಾರ ಅಂತ ಹೇಳಬೇಕು. ಫಸ್ಟಿಗೆ ನಾವು ಹಿತಮಿತವಾದ ಆಹಾರ ಅಂತ ಹೇಳ್ತೇವೆ. ಎರಡನೇದಾಗಿ ಬಂದುಬಿಟ್ಟು ಹಸಿವಾದಾಗ ಆಹಾರ ತಗೊಳ್ಳೋದು ಉತ್ತಮ. ನಾವು ಓವರ್ಲೋಡ್ ಮಾಡಬಾರ್ದು, ಯಾಕಂತ ಹೇಳಿದರೆ ಅದು ಜೀರ್ಣಶಕ್ತಿಗೆ ಕಷ್ಟ ಆಗ್ತದೆ. ಸೊ ಜೀರ್ಣಶಕ್ತಿ ಪ್ರಾಬ್ಲಮ್ ಆದಾಗ ಓವರಾಲ್ ನಮ್ಮ ಬಾಡಿ ಲೆಥಾರ್ಜಿ ಆಗ್ಬೋದು, ಅಂಥದ್ದೆಲ್ಲ ನಮಗೆ ಫೀಲ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಹಂತದೆ ಬಹುಮುಖ್ಯ ಅಂತ ಹೇಳಿದರೆ, ಒಬ್ವಿಯಸ್ಲಿ ನಾವೀಗೆಲ್ಲ ಮಾಡುವಂಥದ್ದು ತಿನ್ನುವಂಥ ಪದಾರ್ಥಗಳು ನಾವು ನಮ್ಮ ಈಚೆ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಜಾಸ್ತಿ ನಾವು ಬೆಳೆಸ್ತೇವೆ ಮತ್ತು ನಾವು ತಿಂತೇವೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಋತುವಿಗೆ ತಕ್ಕಂತಹ ಆಹಾರವನ್ನು ನಾವು ಸೇವಿಸಬೇಕು. ಸೊ ಅದಕ್ಕೆ ನಾವು ನ್ಯಾಚುರೋಪತಿಯಲ್ಲಿ ಹೇಳ್ತೇವೆ ಸೀಸ್ನಲ್ ಫುಡ್ ಅಂತೇಳಿ. ಸೀಸ್ನಲ್ ಫುಡ್ ಅಂತ ಹೇಳಿದರೆ, ಈಗ ಋತುವಿಗೆ ತಕ್ಕಂಥ ನಾವು ಕೆಲವೊಂದು ಸೊಪ್ಪುಗಳನ್ನು ಬೆಳೆಸ್ತೇವೆ. ಹಾಗೆ ಋತುವಿಗೆ ತಕ್ಕಂಥ ಹಣ್ಣುಗಳು, ಈಗ ಸೀಸ್ನಲ್ ಆಗಿ ಮಾವಿನಕಾಯಿ ಸಿಗ್ತದೆ, ನಾವು ತಿನ್ನಲೇಬಾರ್ದು ಅಂತಿಲ್ಲ, ತಿನ್ಬಹುದು. ಸೊ ನಾವು ಬೆಳೆಸಿದಂತಹ ನಮ್ಮ ಮಣ್ಣಿನಲ್ಲಿ ನಾವು ಬೆಳೆಸಿದಂತಹ ಆಹಾರ ಪದಾರ್ಥಗಳನ್ನು ತಗೊಳ್ಳೋದು ಬಹಳ ಮುಖ್ಯ. ಇನ್ನು ನಾವು ದಿನನಿತ್ಯದಲ್ಲಿ ನಮ್ಮ ಊಟದಲ್ಲಿ ಯಾವ ಥರದ ಪದಾರ್ಥ ಇರಬೇಕು ಅಂತ ಹೇಳಿದರೆ, ಜಾಸ್ತಿಯಾಗಿ ನಾವು ಈ ಸೊಪ್ಪನ್ನು ತಿನ್ನಬೇಕು. ಸೊಪ್ಪು ತರಕಾರಿಗಳು ನಮ್ಮ ಪ್ಲೇಟಲ್ಲಿ ಜಾಸ್ತಿ ಕಲರ್ಫುಲ್ ವೆಜಿಟೇಬಲ್ಸ್ ಏನಿರ್ತೇವೆ ಅದು ತುಂಬ ಕ್ವಾಂಟಿಟಿಯಾಗಿ ತಗೊಳ್ಬೇಕು. ಕ್ವಾಂಟಿಟಿ ಆಫ್ ದ ಫುಡ್ ಏನು ಹೇಳ್ತೇವೆ ಅದು ಜಾಸ್ತಿಯಾಗಿ ನಾವು ಅದರಲ್ಲಿ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ತಗೊಳ್ಬೇಕು. ಮತ್ತು ಇನ್ನು ಹೇಳುವುದಾದರೆ ಮೊಳಕೆ ಬಂದಂತಹ ಪದಾರ್ಥಗಳು, ಕಾಳುಗಳು, ಇದನ್ನು ಧಾನ್ಯಗಳು, ಕಾಳುಗಳು, ಇದನ್ನು ಜಾಸ್ತಿಯಾಗಿ ಉಪಯೋಗಿಸುವಂಥದ್ದು ಬಹಳ ಉತ್ತಮ. ಇನ್ನು ಎರಡನೇ ನಿಯಮನ ಅಂತ ಹೇಳಿದಲ್ಲ, ನೀರು. ಸೊ ನೀರು ಮನುಷ್ಯನಿಗೆ ಅತ್ಯಗತ್ಯ. ದಿನಕ್ಕೆ 2 ರಿಂದ 3 ಲೀಟರ್ ಆದಷ್ಟು ನೀರು ಕುಡಿಲೇಬೇಕು ಮನುಷ್ಯ. ಅದನ್ನು 2 ರಿಂದ 3 ಲೀಟರ್ ಅಷ್ಟು ನೀರು ಮನುಷ್ಯನಿಗೆ ಅಗತ್ಯ. ಸೊ ಮೂರನೇದಾಗಿ ಹೋಗಬೇಕಾದ್ರೆ ವ್ಯಾಯಾಮ, ಎಕ್ಸಸೈಸ್. ಸೊ ನಾವು ಈ ವ್ಯಾಯಾಮ ಅಥವಾ ಯೋಗಾಭ್ಯಾಸ ಏನಂತ ಹೇಳ್ತೇವೆ ನ್ಯಾಚುರೋಪತಿಯಲ್ಲಿ, 1 hour ಆಫ್ ಎಕ್ಸಸೈಸ್ ಪರ್ ಡೇ ಅಂಥೇಳಿ. ದಿನನಿತ್ಯ 1 ಗಂಟೆ ಕಾಲ ಆದರೂ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅಥವಾ ಯೋಗಾಭ್ಯಾಸ. ಸೊ ಯೋಗಾಭ್ಯಾಸ ಅಂತ ಹೇಳಿದರೆ ಇದು ಮೆಡಿಟೇಷನ್ ಆಗ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಆಸನ ಆಗಿರ್ಬೋದು. ಇದು ಯಾಕೆ ಅಂತ ಹೇಳಿದರೆ, ಈ ವ್ಯಾಯಾಮ ಅಥವಾ ಯೋಗಾಭ್ಯಾಸ ದಿನನಿತ್ಯ ಮಾಡೋದು ಯಾಕೆ ಅಂತ ಹೇಳಿದರೆ, ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ, ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಕಡಿಮೆ ಮಾಡಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೇಗೆ ಅಂತ ಹೇಳಿದರೆ, ಈಗ ನಾವು ತುಂಬ ಟೆನ್ಷನ್, ಸ್ಟ್ರೆಸ್ ಅಂತ ಏನು ಹೇಳ್ತೇವೆ, ಸ್ಟ್ರೆಸ್ ಆದಾಗ ನಮ್ಮ ಬಾಡಿಯಲ್ಲಿ ಒಂದು ಸ್ಟ್ರೆಸ್ ಹಾರ್ಮೋನ್ ಅಂತ ಇರ್ತದೆ, ರಿಲೀಸ್ ಆಗ್ತದೆ. ಅದು ನಾವು ಕಾರ್ಟಿಸೋಲ್ ಅಂತ ಹೇಳ್ತೇವೆ. ಈ ಕಾರ್ಟಿಸೋಲನ್ನು ಏನು ಮಾಡ್ತದೆ ಅಂತ ಹೇಳಿದರೆ, ಈ ಯೋಗ
ಯೋಗಾಭ್ಯಾಸ ಮಾಡೋದನ್ನು ದಿನನಿತ್ಯ ಇದರ ಉತ್ಪತ್ತಿ ಕಡಿಮೆ ಆಗಿ ಎಂಡೋರ್ಫಿನ್ ಅಂತ ಒಂದು ಹಾರ್ಮೋನ್ ಉಂಟು, ಅದು ನ್ಯಾಚುರಲ್ ಪೇನ್ ಕಿಲ್ಲರ್, ಅದನ್ನು ರಿಲೀಸ್ ಮಾಡ್ತದೆ. ಸೊ ಇದರ ಮುಖಾಂತರ ಇದರಿಂದ ನಾವು ನಮ್ಮ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಸೊ ನಾವು ಮನುಷ್ಯರಿಗೆ ದಿನನಿತ್ಯ 1 ಗಂಟೆ ಕಾಲ ವ್ಯಾಯಾಮ ಅಥವಾ ಮುಖ್ಯ ಅಂತ ಹೇಳ್ತಿದ್ದೆ. ಡಾಕ್ಟರ್, ಈ ನ್ಯಾಚುರೋಪತಿಯಲ್ಲಿ ಉಪವಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಡಾಕ್ಟರ್. ಇನ್ನು ನ್ಯಾಚುರೋಪತಿಯಲ್ಲಿ ನಮ್ಮ ಪ್ರಕೃತಿಯಲ್ಲಿ ಚಿಕಿತ್ಸೆಯಲ್ಲಿ ಉಪವಾಸದ ಬಗ್ಗೆ ಹೇಳುವುದಂತ ಹೇಳಿದರೆ, ಈಗ ಎಲ್ಲ ಧರ್ಮದಲ್ಲಿಯೂ ಉಪವಾಸ ಉಂಟು, ಎಲ್ಲವೂ ಅವರವರ ಧರ್ಮದ ಪ್ರಕಾರ ಮಾಡುವಂಥದ್ದು. ಇನ್ನು ನಮ್ಮ ನ್ಯಾಚುರೋಪತಿಯಲ್ಲಿ ಹೇಗೆ ಅಂತ ಹೇಳಿದರೆ, ಇಲ್ಲಿ ಒಂದು ಸ್ವಲ್ಪ ಸಮಯ ಅಥವಾ ಸಂಪೂರ್ಣವಾಗಿ ಈ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರವಿರುವಂಥದ್ದು. ಓಕೆ, ಸೊ ಯಾಕಂತ ಹೇಳಿದರೆ ನಾವು ತುಂಬ ಹೆವಿ ತಿಂತಾ ಇದ್ದೇವೆ ಅಂತ ಹೇಳಿ ಇವನ್ ನಮ್ಮ ಬಾಡಿಗೂ ಶಕ್ತಿ ಬೇಕಾಗ್ತದೆ ಜೀರ್ಣ ಮಾಡಲಿಕ್ಕೆ. ಸೊ ಈ ಉಪವಾಸದ ಸಂದರ್ಭದಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಅಂತ ಕೆಲಸ ಮಾಡುವಂಥದ್ದು, ಇದಕ್ಕೆ ನಾವು ರೆಸ್ಟ್ ಕೊಟ್ಟಾಗೆ ಆಗ್ತದೆ. ಸೊ ಇದು ನಮ್ಮ ಜೀರ್ಣಕ್ರಿಯೆಗೆ ರೆಸ್ಟ್ ಯಾಕೆ ಬೇಕು ಅಂತ ಹೇಳಿದರೆ, ನಮ್ಮ ಈ ಉಪವಾಸದ ಟೈಮಲ್ಲಿ ನಮ್ಮ ದೇಹವು ತ್ಯಾಜ್ಯವನ್ನು, ನಾವು ತಿಂದಂತಹ ತ್ಯಾಜ್ಯವನ್ನು, ವೇಸ್ಟನ್ನು ಇದು ಸಂಗ್ರಹಣೆ ಮಾಡಿರ್ತದೆ. ಸೊ ಡ್ಯೂರಿಂಗ್ ಫಾಸ್ಟಿಂಗ್ ಈ ತ್ಯಾಜ್ಯವನ್ನು ಇದು ದಹಿಸಿ ಬೇಡದನ್ನು ವಿಸರ್ಜಿಸುತ್ತದೆ, ಹೊರಗಡೆ ಹಾಕ್ತದೆ. ಸೊ ಇದರ ಮೂಲಕ ಈ ಉಪವಾಸದಿಂದ ಅಲ್ಪ ಪ್ರಮಾಣ ಅಥವಾ ಸಂಪೂರ್ಣವಾದ ಉಪವಾಸ ಕ್ರಮದಿಂದ ಒಂದು ಮನುಷ್ಯನಿಗೆ ಉತ್ತಮವಾದ ಒಂದು ಆರೋಗ್ಯವನ್ನು ಕಟ್ಟಿಕೊಳ್ಳಲು ಸಾಧ್ಯ. ಇನ್ನು ನಾವು ಅಂತ ಹೇಳ್ತೇವೆ, ಇಲ್ಲ ನಮಗೆ ಸಂಪೂರ್ಣವಾಗಿ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂತ ಹೇಳಿದರೆ ನಾವು ಇದರಲ್ಲಿ ವಿಂಗಡಣೆ ಮಾಡ್ತೇವೆ. ನೀವು ಖಾಲಿ ನೀರನ್ನು ಕುಡಿದು ಉಪವಾಸ ಮಾಡಬಹುದು, ಅಥವಾ ಜ್ಯೂಸ್ ಫಾಸ್ಟಿಂಗ್ ಅಂತ ಮಾಡ್ಬೋದು. ಜ್ಯೂಸ್ ಫಾಸ್ಟಿಂಗ್ ಅಂತ ಹೇಳಿದರೆ ನೀವು ಹೊರಗಡೆಯಿಂದ ತರುವಂಥ ಜ್ಯೂಸ್ ಅಲ್ಲ, ಇದು ಹಣ್ಣಿನ ಜ್ಯೂಸ್ ಅಂತ ಹೇಳ್ತೇವೆ. ತಾಜಾ ಹಣ್ಣಿನ ಜ್ಯೂಸನ್ನು ಕುಡಿದು ಫಾಸ್ಟಿಂಗ್ ಮಾಡುವಂಥದ್ದು. ಅಥವಾ ಹೌದು, ನೀವು ಹೇಳಿದಾಗೆ ಹಸಿ ತರಕಾರಿಯನ್ನು ತಗೊಂಡು ಅದರಿಂದವು ಫಾಸ್ಟಿಂಗ್ ಮಾಡುವಂಥ. ಸೊ ಇದರಲ್ಲಿ ಯಾವ್ಯಾವ ತರಕಾರಿ ಅಥವಾ ಹಣ್ಣನ್ನು ಯೂಸ್ ಮಾಡ್ಬೋದು? ಈಗ ನಾವು ಜ್ಯೂಸ್ ಫಾಸ್ಟಿಂಗ್ ಅಂತ ಹೇಳ್ತೇವೆ, ನಾವು ಆಲ್ಮೋಸ್ಟ್ ಆಗಿ ಡಿಟಾಕ್ಸಿಫಿಕೇಶನ್ ಅಂತ ಏನು ಹೇಳ್ತೇವೆ ನಮ್ಮ ಈ ನ್ಯಾಚುರೋಪತಿ ಚಿಕಿತ್ಸೆಯಲ್ಲಿ, ಈ ಕಲ್ಮಶಗಳನ್ನು ಹೊರ ಹಾಕುವುದು ಅಂತೇಳಿ, ಇದಕ್ಕೆ ನಾವು ಜಾಸ್ತಿಯಾಗಿ ಹನಿ ಅಥವಾ ಲೆಮನ್ ಹನಿ ವಾಟರ್ ಅಂತ ಹೇಳಿ ಯೂಸ್ ಮಾಡ್ತೇವೆ. ಒಂದು ದಿನಕ್ಕೆ 5 ಬಾರಿ ಖಾಲಿ ಒಂದು ಗ್ಲಾಸ್, 1 ಲೋಟದಷ್ಟು ಒಂದು 5 ಬಾರಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹಾಗೂ ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ಒಳಗೆ ಈ 5 ಬಾರಿ ಖಾಲಿ ನಾವು ಲೆಮನ್ ಜ್ಯೂಸ್ ಹನಿ ಫಾಸ್ಟ್ ಮಾಡುವಂಥದ್ದು. ಅದಕ್ಕೆ ಬಿಸಿ ನೀರು ಯೂಸ್ ಮಾಡೋದು, ಲ್ಯೂಕ್ ವಾರ್ಮ್ ವಾಟರ್ ಯೂಸ್? ಇದರಲ್ಲಿ ಹದ ಬಿಸಿ ನೀರು ಅಂತ ಹೇಳಿದ್ದೆ, ಉಗುರು ಬೆಚ್ಚಗೆ ಬಿಸಿ ನೀರು ಅಂತ ಹೇಳಿ, ಅದಕ್ಕೆ ಒಂದೇ ರಸ, ನೀವು ಲಿಂಬೆಹಣ್ಣು ಅಂತ 1 ಗ್ಲಾಸಿಗೆ ಒಂದು ಫುಲ್ ಲಿಂಬೆಹಣ್ಣು ಹಾಕೋದಲ್ಲ, 1 ರಿಂದ 2 ರಸ ಲಿಂಬೆಹಣ್ಣು, 1 ಸ್ಪೂನನ್ನು ನೈಸರ್ಗಿಕವಾಗಿ ಸಿಗುವಂತಹ ಜೇನು, ಅದನ್ನು ಹಾಕಿ ಅದರಿಂದನೂ ಉಪವಾಸ ಮಾಡ್ಬೋದು. ಇದು ಜೀರ್ಣಕ್ರಿಯೆಗೂ ಒಳ್ಳೆ ಹೆಲ್ಪ್ ಆಗ್ತದೆ. ಮತ್ತು ಇಟ್ ಈಸ್ ಗುಡ್ ಫಾರ್ ದ ಡಿಟಾಕ್ಸಿಫಿಕೇಷನ್. ಇನ್ನು ಅಂತ ಹೇಳಿದರೆ, ನೀವು ಜ್ಯೂಸ್ ಫಾಸ್ಟಿಂಗ್ ಅಂತ ಹೇಳಿದರೆ, ಜ್ಯೂಸ್ ಫಾಸ್ಟಿಂಗಲ್ಲಿ ನಾವು ಉಂಟಲ್ಲ, ಅದಕ್ಕೆ ಯಾವ ಥರದ ಹಾಲನ್ನು ಮಿಕ್ಸ್ ಮಾಡುವಂಥದ್ದಿಲ್ಲ. ಈ ಮುಸುಂಬಿ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಅಂಥದ್ದು ನಾವು ತಗೊಳ್ಬೋದು ದಿನಕ್ಕೆ ಒಂದು 5 ಬಾರಿ. ಮತ್ತು ಹಸಿ ತರಕಾರಿ ಅಂತ ಹೇಳಿದರೆ, ಅದರಲ್ಲಿ ನೀವು ಎಲ್ಲ ಥರದ ಕಲರ್ಫುಲ್ ವೆಜಿಟೇಬಲ್ಸನ್ನು ಯೂಸ್ ಮಾಡಿದರೆ ತುಂಬ ಉತ್ತಮ. ಕಲರ್ಫುಲ್ ಯಾಕಂತ ಹೇಳಿದರೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಒಂದು ಏನು ಹೇಳ್ತೇವೆ, ಅದು ಈ ಪದಾರ್ಥಗಳಲ್ಲಿ ಜಾಸ್ತಿ ಇರ್ತದೆ. ಹೌದು. ಸೊ ಈಗ ಕೊನೆಯದಾಗಿ ಹೇಳಬೇಕಂದ್ರೆ ಪ್ರಾರ್ಥನೆ. ಸೊ ಪ್ರೇಯರ್ ಇಟ್ ಈಸ್ ವೆರಿ ನೆಸೆಸರಿ, ಇದು ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಸೊ ಈ ನ್ಯಾಚುರೋಪತಿಯಲ್ಲಿ ನಾವು ಹೇಗೆ ಹೇಳ್ತೇವೆ, ಪ್ರೇಯರ್ ಟ್ವೈಸ್ ಅ ಡೇ ಅಂತ ಹೇಳ್ತೇವೆ, ಒಂದು ಬೆಳಿಗ್ಗೆ ಮತ್ತೊಂದು ಸಂಜೆ ಕಾಲ ಅಂತೇಳಿ. ಇನ್ನು ಅವರ ಒಂದೊಂದು ಧರ್ಮದಲ್ಲಿ ಒಂದೊಂದು ಪ್ರಕಾರ ಪ್ರೇಯರ್ ಮಾಡ್ತಾರೆ. ಕೆಲವರಿಗೆ ನಮ್ಮದರಲ್ಲಿ ಒಂದು 5 ಟೈಮ್ಸ್ ನಮಾಜ್ ಅಂತ ಹೇಳ್ತೇವೆ. ಈಗ ನೀವು ಬೆಳಿಗ್ಗೆ ಮತ್ತು ಸಂಜೆಗೆ ಪೂಜೆ ಮಾಡುವಂಥ ತುಳಸಿ ಅದಕ್ಕೆ ಪೂಜೆ ಮಾಡುವಂಥದ್ದು ಮಾಡ್ತಾರೆ. ಹೀಗೆ ಬೇರೆ ಬೇರೆ ಧರ್ಮದಲ್ಲಿ ಒಂದೊಂದು ಥರದ್ದು ಪೂಜೆ. ಇದು ಎಲ್ಲವೂ ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಮನಃಶುದ್ಧಿಗೋಸ್ಕರ. ಮನಃಶುದ್ಧಿ ಅನ್ನೋಂಥದ್ದು ಬಹಳ
ಮುಖ್ಯ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ತೇನೆ ನಾನು. ಡಾಕ್ಟರ್, ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಎಷ್ಟು ವಿಧಗಳಿವೆ, ಹಾಗೆ ಅದರ ಉಪಯೋಗ ಏನು? ಪ್ರಕೃತಿ ಚಿಕಿತ್ಸೆಯಲ್ಲಿ ಅಂತ ಹೇಳಿದರೆ ಹಲವಾರು ಪ್ರಕೃತಿಯ ನಿಯಮಗಳನ್ನು ಅಳವಡಿಸಿಕೊಂಡು ನಾವು ಇಲ್ಲಿ ಚಿಕಿತ್ಸೆಯನ್ನು ಮಾಡ್ತೇವೆ. ಸೊ ಮೊದಲನೇದಾಗಿ ಪ್ರಕೃತಿಯಲ್ಲಿರುವಂತಹ ನೀರು, ಗಾಳಿ, ಮಣ್ಣು, ಬೆಳಕು ಇದರ ಮುಖಾಂತರ ಟ್ರೀಟ್ಮೆಂಟ್ ಮಾಡುವಂಥದ್ದು. ಪಂಚಭೂತಗಳು ಅಂತ ಏನು ಹೇಳ್ತೀರಾ ಅದನ್ನು ಅಳವಡಿಸಿಕೊಂಡು ಇಲ್ಲಿ ಚಿಕಿತ್ಸೆ ಮಾಡುವಂಥದ್ದು. ಮೊದಲನೇ ವಿಧ ಅಂತ ಹೇಳಿದರೆ ಜಲಚಿಕಿತ್ಸೆ ಅಂತ ನೀವು ಕೇಳಿರಬಹುದು. ಜಲಚಿಕಿತ್ಸೆ ಅಂತ ಹೇಳಿದರೆ ಇದು ಏನು ಈಗಿನದ್ದಲ್ಲ, ಇದು ನೂರಾರು ವರ್ಷಗಳಿಂದ ಹಿಂದೆ ಇದ್ದದ್ದು, ನಿಮಗೆ ಗೊತ್ತಿರಬಹುದು. ಇವನು ನಾನು ಚಿಕ್ಕದರು ಇರುವಾಗ ನಮಗೆ ಜ್ವರ ಬಂತು ಅಂತ ಹೇಳಿದರೆ ಆಗವೇ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗ್ತಿರ್ಲಿಲ್ಲ ಈಗನೇ ಥರ. ನಮ್ಮ ಪೂರ್ವಜರು ಏನು ಮಾಡ್ತಿದ್ದಂತ ಹೇಳಿದರೆ ಈ ತಣ್ಣೀರು ಬಟ್ಟೆಯನ್ನು ಹಣೆಗೆ ಕಟ್ಟುವುದಾಗಲಿ, ತಣ್ಣೀರಿಂದ ನಮ್ಮ ಮೈಕೈಯನ್ನು ಒರೆಸುವುದಾಗಲಿ ಮಾಡ್ತಿದ್ರು. ಸೊ ಇದು ಮೊದಲಿಂದ ಇದಕ್ಕೆ ನೂರಾರು ಕಾಲದ ಹಿಸ್ಟ್ರಿಯೇ ಇದೆ. ಸೊ ಇತ್ತೀಚೆಗೆ ಇದು ಇನ್ನೂ ತುಂಬ ಪಾಪ್ಯುಲರ್ ಆಗಿದೆ. ಸೊ ಈ ಹೈಡ್ರೋಥೆರಪಿ ಅಥವಾ ಜಲಚಿಕಿತ್ಸೆ ಏನಂತ ಹೇಳ್ತೇವೆ ನಾವು ನ್ಯಾಚುರೋಪತಿಯಲ್ಲಿ, ಇದರಲ್ಲೂ ಹಲವು ವಿಂಗಡಣೆಗಳಿವೆ. ಬಾತ್ಸ್ ಅಂತ ಹೇಳ್ತೇವೆ, ಕಂಪ್ರೆಸ್ ಅಂತ ಹೇಳ್ತೇವೆ, ಡುಚ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇದೊಂದು ಥರದ ವಿಚ್ಚಿ ಶವರ್ ಅಂತ ಹೇಳ್ತೇವೆ. ಸೊ ಹಾಗೆ ವಿಚ್ಚಿ ಶವರ್ ಆಗಿರ್ಬೋದು, ಸೋನಾ ಬಾತ್ ಆಗಿರಬಹುದು, ಅಥವಾ ಸ್ಟೀಮ್ ಬಾತ್ ಆಗಿರಬಹುದು, ಇಮ್ಮರ್ಷನ್ ಬಾತ್ ಅಂತ ಹೇಳ್ತೇವೆ, ಅಥವಾ ಇದು ಹೈಡ್ರೋ ಡಿಲ್ಯಾಕ್ಸ್ ಮಸಾಜ್ ಅಂತ ಏನು ಹೇಳ್ತೇವೆ. ಇದೆಲ್ಲ ಒಂದೊಂದು ಥರದ ಹೈಡ್ರೋಥೆರಪಿಯ ಜಲಚಿಕಿತ್ಸೆಯ ವಿಧಗಳು. ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ವಿಧಾನವನ್ನು ನೀವು ಪಾಲಿಸ್ತೀರಿ. ಕರೆಕ್ಟ್. ನೀವು ಹೇಳಿದ ಪ್ರಕಾರವೇ ನಾವು ಕಂಡೀಷನ್ ಆಫ್ ದ ಪೇಷಂಟ್ ನೋಡಿ ಆ ಸಮಸ್ಯೆಗೆ ಯಾವ ಥರದ ಜಲಚಿಕಿತ್ಸೆ ಬೇಕು ಅಂಥೇಳಿ ಅದನ್ನು ನಾವು ಅವರಿಗೆ ನೀಡುವಂಥದ್ದು. ಸೊ ಈ ಜಲಚಿಕಿತ್ಸೆ ಏನು ಅಂತ ಹೇಳ್ತೇವೆ ಹೈಡ್ರೋಥೆರಪಿಯಲ್ಲಿ, ನಾವು ಇಲ್ಲಿ ತಣ್ಣೀರನ್ನು ಉಪಯೋಗಿಸ್ತೇವೆ ಹಾಗೂ ಬಿಸಿ ನೀರನ್ನು ನಮ್ಮ ಪೇಷಂಟಿಗೆ ಅನುಕೂಲ ತಕ್ಕಂತೆ, ಕಂಡೀಷನ್ಗೆ ತಕ್ಕಂತೆ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಹೇಗೆ ಅಂತ ಹೇಳಿದರೆ, ಒಮ್ಮೆ ಬಳಸಿದ ನೀರನ್ನು ಇನ್ನೊಮ್ಮೆ ನಾವು ಉಪಯೋಗಿಸುವಂತಿಲ್ಲ, ಮತ್ತು ಇಲ್ಲಿ ಶುದ್ಧ ನೀರನ್ನೇ ಉಪಯೋಗಿಸುವಂಥದ್ದು. ಸೊ ಇದರ ಉಪಯೋಗ ಅಂತ ಹೇಳಿದರೆ ಈಗ ಇದನ್ನು ನಾವು ಹೇಳ್ತೇವೆ ವಿಚ್ಚಿ ಶವರ್ ಅಂತ ಹೇಳಿ. ವಿಚ್ಚಿ ಶವರ್ ಅಂತ ಹೇಳಿದರೆ ಇದು ಒಂದು ವಿಚ್ಚಿ ಶವರ್, ಇದು ಬಾತ್ ಟಬ್. ಸೊ ಇದರಲ್ಲಿ ಈ ವಿಚ್ಚಿ ಶವರಿಂದ ನೀರು ಬರುವಂಥದ್ದು. ಸೊ ಈ ವಿಚ್ಚಿ ಶವರಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ರೋಗಿಯನ್ನು ಇಲ್ಲಿ ಪ್ರೋನಲ್ಲಿ ಮಲಗಿಸ್ತೇವೆ, ಉಲ್ಟ ಮಲಗಿಸ್ತೇವೆ. ಜಾಸ್ತಿ ನಾವು ಈ ನೀರನ್ನು ಬೆನ್ನಿಗೆ ನಾವು ಏನು ಸ್ಪೈನ್ ಅಂತ ಹೇಳ್ತೇವೆ, ಈ ಸ್ಪೈನಿಗೆ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಈ ಯಾವ ಕಂಡೀಷನ್ನೆಲ್ಲ ಈ ವಿಚ್ಚಿ ಶವರ್ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಬ್ಯಾಕ್ ಪೇನ್ ಆಗಿರಬಹುದು, ಸೊಂಟ ನೋವು, ಎನಿ ಸ್ಪೈನಲ್ ಕಂಡೀಷನಲ್ಲಿ ಇದು ನಾವು ಈ ಟ್ರೀಟ್ಮೆಂಟನ್ನು ಅಳವಡಿಸ್ತೇವೆ. ಸೊ ಇದು ಹೇಗೆ ಇದು ವರ್ಕ್ ಆಗ್ತದೆ ಅಂತ ಹೇಳಿದರೆ, ಇದರಲ್ಲಿ ಈ ನೀರಿನ ಮೂಲಕ ನಮ್ಮ ರಕ್ತ ಸಂಚಲನ ಹೆಚ್ಚಾಗ್ತದೆ, ಹಾಗೆ ನೋವು ನಿವಾರಣೆ ಕಡಿಮೆ ಆಗ್ತದೆ, ಮತ್ತು ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗ್ತದೆ. ಓಕೆ, ನಾನೀಗ ತಣ್ಣೀರಿನಲ್ಲಿ ನೀರಿದ್ದು ಹೇಳಿದೆ. ಇನ್ನು ಬಿಸಿ ನೀರಿನಲ್ಲಿ ಹೇಗೆ ಅಂತ, ಬಿಸಿ ನೀರಿನಲ್ಲಿ ಈ ಜಲಚಿಕಿತ್ಸೆ ಅಂತ ಹೇಳಿದರೆ ಅದರಲ್ಲಿ ವಿಧಗಳಿವೆ. ಈಗ ಸೋನಾ ಬಾತ್, ಸ್ಟೀಮ್ ಬಾತ್, ಇದೆಲ್ಲ ಬಿಸಿ ನೀರಿನ ಚಿಕಿತ್ಸೆ. ಈ ಬಿಸಿ ನೀರಿನಲ್ಲಿ ನಾವು ಚಿಕಿತ್ಸೆಯನ್ನು ತಗೊಳ್ಳುವಾಗ ಈ ಬಿಸಿ ನೀರು ಏನು ಮಾಡ್ತದೆ ಅಂತ ಹೇಳಿದರೆ, ಸ್ವೆಟ್ಟಿನ ಮುಖಾಂತರ, ಬೆವರು ಮುಖಾಂತರ ನಮ್ಮ ಟಾಕ್ಸಿನ್ಸ್ಗಳನ್ನು, ನಮ್ಮ ದೇಹದ ಕಲ್ಮಶಗಳನ್ನು ಹೊರಹಾಕ್ತದೆ. ಸೊ ಇದು ಹೇಗೆ ನಮಗೆ ಉಪಯೋಗ ಆಗ್ತದೆ ಅಂತ ಹೇಳಿದರೆ, ಈ ಟಾಕ್ಸಿನ್ಸ್ ನಮ್ಮ ದೇಹದಿಂದ ಹೊರ ಹೋಗುವಾಗ ಈ ನಮ್ಮ ದೇಹದಲ್ಲಿ ಚರ್ಮದ ಕಾಂತಿ ಜಾಸ್ತಿ ಆಗ್ತದೆ, ಮತ್ತು ರಕ್ತ ಸಂಚಲನ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಇನ್ನೂ ನೋಡೋದಾದರೆ, ಇನ್ನೊಂದು ಥರದ ಟ್ರೀಟ್ಮೆಂಟಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಮಣ್ಣಿನ ಚಿಕಿತ್ಸೆ ಅಂತ ಹೇಳಿ. ಸೊ ನೀವು ಕೇಳಿದ್ದೀರಾ ಮಣ್ಣಿನ ಚಿಕಿತ್ಸೆ? ಓಕೆ, ಮಡ್ ಥೆರಪಿ ಅಂಥೇಳಿ. ಇಲ್ಲಿ ನಾವು ಮಡ್ ಬಾತ್ ಆಗಿ ಯೂಸ್ ಮಾಡ್ತೇವೆ, ಇಲ್ಲದ್ರೆ ಪಾರ್ಷಿಯಲ್ ಮಡ್ ಅಪ್ಲಿಕೇಶನ್ ಟು ದ ಐಸ್ ಅಥವಾ ಅಬ್ಡಾಮಿನಲ್ ರೀಜನ್ ಅಂತ ಏನು ಹೇಳ್ತೇವೆ. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದರೆ, ಯಾವ ಥರದ ಮಣ್ಣು ಇಲ್ಲಿ ಉಪಯೋಗಿಸ್ತೇವೆ ಅಂತ ಹೇಳಿದರೆ, ನಾವು ಭೂಮಿಯ ಆಳದಿಂದ ಒಂದು 3 ರಿಂದ 4 ಫೀಟ್ ಅಡಿಯಿಂದ ಮಣ್ಣನ್ನು ತೆಗೆದು ಆ ಮಣ್ಣನ್ನು ಸಂಗ್ರಹಿಸಿ ಸೂರ್ಯನ ಬೆಳಕಿನಿಂದ ಒಣಗಿಸಿ ಶೇಖರಿಸಿ ಮತ್ತೆ ಉಪಯೋಗ ಮಾಡುವಂಥದ್ದು. ಸೊ ಈ ಮಡ್ ಅಂತ ಹೇಳಿದರೆ, ಈ ಮಡ್ಡನ್ನು ನಾವು ಅಪ್ಲೈ ಮಾಡಿದಾಗ ಫುಲ್ ಬಾಡಿಗೆ ಮಾಡುವಾಗ, ಮಡ್ ಸ್ನಾನವನ್ನು ಮಾಡುವಾಗ
ಇದು ನಮ್ಮ ಚರ್ಮದಲ್ಲಿರುವ ವಿಷಕಾರಿ ಅಂಶವನ್ನು ಹೀರಿಕೊಳ್ತದೆ. ಸೊ ಹೀರಿಕೊಂಡು ಇದು ರಕ್ತ ಸಂಚಲನಕ್ಕೆ ತುಂಬ ಉಪಯೋಗ ಆಗ್ತದೆ. ಸೊ ಇದರದ್ದು ಉಪಯೋಗ ಅಂತ ಹೇಳಿದರೆ, ಈ ಮಣ್ಣನ್ನು ನಮ್ಮ ದೇಹಕ್ಕೆ ನಾವು ಅಪ್ಲೈ ಮಾಡಿದಾಗ, ಮಣ್ಣಿನ ಸ್ನಾನ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಮಣ್ಣು ನಮ್ಮ ದೇಹದಲ್ಲಿ ಚರ್ಮದಲ್ಲಿನ ವಿಷಕಾರಿ ಅಂಶವನ್ನು ಹೀರಿಕೊಂಡು ರಕ್ತ ಸಂಚಲನವನ್ನು ಹೆಚ್ಚು ಮಾಡುತ್ತದೆ. ಓಕೆ, ಸೊ ಇದರ ಜಾಸ್ತಿ ಉಪಯೋಗ ಅಂತ ಹೇಳಿದರೆ, ನಾವು ಚರ್ಮದ ರೋಗ ಇರುವಂತವರಿಗೆ ಈ ಮಣ್ಣಿನ ಬಳಕೆಯನ್ನ ಮಾಡ್ತೀವಿ. ಹೌದು, ಜಾಸ್ತಿಯಾಗಿ ಚರ್ಮದ ರೋಗ ಅಂತ ಹೇಳಿದರೆ ನೀವು ಸೋರಿಯಾಸಿಸ್ ಅಂತ ಕೇಳಿರ್ಬೋದು, ಡರ್ಮಟೈಟಿಸ್, ಎನಿ ಹಿಚ್ಚಿಂಗ್ ಕಂಡೀಷನ್ಸ್ ಎಲ್ಲ ಇರ್ತದೆ, ತುರಿಕೆ, ಅಂಥದ್ದಕ್ಕೆಲ್ಲ ತುಂಬ ನಾವು ಮಣ್ಣಿನ ಚಿಕಿತ್ಸೆಯನ್ನು ಉಪಯೋಗ ಮಾಡ್ತಿದ್ದೇವೆ. ಆ್ಯಂಡ್ ಅದರಲ್ಲಿಯೂ ತುಂಬ ರಿಸರ್ಚ್ ಬೇಸ್ಡ್ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಉಂಟು. ಸೊ ನಾನೀಗ ಬಹುಮುಖ್ಯವಾದ 2 ಪ್ರಕೃತಿ ಚಿಕಿತ್ಸೆಯನ್ನು ಹೇಳಿದೆ. ಅದು ಜಲಚಿಕಿತ್ಸೆ ಮತ್ತು ಮಣ್ಣಿನ ಥೆರಪಿ. ಇನ್ನು ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಅಂತ ಏನಂತ ನಾವು ಕರಿತೇವೆ, ಅಕ್ಯುಪಂಕ್ಚರ್ ಮತ್ತು ಅಕ್ಯುಪ್ರೆಷರ್ ನೀವು ಕೇಳಿರಬಹುದು. ಇತ್ತೀಚೆಗೆ ಈ ಸೂಜಿ ಚಿಕಿತ್ಸೆ ಬಹಳ ಪ್ರಖ್ಯಾತ ಪಡೆದಿದೆ. ಸೊ ಈ ಸೂಜಿ ಚಿಕಿತ್ಸೆ ಏನು ಅಂತ ಹೇಳಿದರೆ, ಇಲ್ಲಿ ನಾವು ವಿಶಿಷ್ಟವಾಗಿ ತಯಾರಿಸಿದಂತಹ ಸೂಜಿಯನ್ನು ನಮ್ಮ ದೇಹದ ನಿರ್ದಿಷ್ಟ ಭಾಗಕ್ಕೆ ನಾವು ಚುಚ್ಚುವಂಥದ್ದು. ಸೊ ಅದು ನಾವು ಮೆರಿಡಿಯನ್ ಪಾಯಿಂಟ್ಸ್ ಅಂತ ಏನು ಹೇಳ್ತೇವೆ, ನಮ್ಮ ಬಾಡಿಯಲ್ಲಿ ಒಂದು ಕೆಲವು ಸ್ಪೆಸಿಫಿಕ್ ಪಾಯಿಂಟ್ಸ್ ಉಂಟು. ಸೊ ಈ ಕಾಯಿಲೆಗೆ ಇಂತಹ ಪಾಯಿಂಟ್ಸ್ ಅಂಥೇಳಿ ಆ ಪಾಯಿಂಟ್ಸನ್ನು ನಾವು ಚುಚ್ಚುವಂಥದ್ದು. ಚುಚ್ಚಿದಾಗ ಏನಾಗ್ತದೆ, ಹೊರಗಿನ ಭಾಗದಲ್ಲಿ ಮಾಡುವಂಥ ಕ್ರಿಯೆಯಿಂದ ನಮ್ಮ ಒಳಗಡೆ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದೆ, ದಟ್ ಈಸ್ ಎಂಡೋರ್ಫಿನ್ ಅಂತ ಹೇಳಿ. ಇಟ್ ಈಸ್ ಅ ಪೇನ್ ಕಿಲ್ಲರ್ ಅಂತ ಹೇಳ್ತೇವೆ, ಅದನ್ನು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತ ಹೇಳ್ತೇವೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಎಲ್ಲೆಲ್ಲಿಯೂ ನೋವು ಕಾಣಿಸಿಕೊಳ್ತದೆ, ನೋವು ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಈ ಅಕ್ಯುಪಂಕ್ಚರ್ ನಾವು ಚುಚ್ಚಿದಾಗ ಇದು ಉತ್ಪತ್ತಿಯಾಗಿ ಆ ನೋವು ಇರುವಲ್ಲಿಗೆ ಜಾಸ್ತಿ ಸಪ್ಲೈ ಆಗಿ ಅಲ್ಲಿ ಮಾಂಸಖಂಡಗಳದ್ದು ಕೀಳು ನೋವಿದ್ರೆ ಆ ನೋವನ್ನು ಕಡಿಮೆ ಮಾಡ್ತದೆ. ಸೊ ಇದರದ್ದು ಈ ಅಕ್ಯುಪಂಕ್ಚರ್ದು ಕಾನ್ಸೆಪ್ಟ್ ಹೀಗೆ. ಹಾಗೆ ಅಕ್ಯುಪ್ರೆಷರ್ ಅಂದೇನು ಡಾಕ್ಟರ್? ಎಸ್, ಸೊ ಅಕ್ಯುಪಂಕ್ಚರ್ ಅಂತ ಹೇಳುವಂಥದ್ದು ಸೂಜಿಯ ಮೂಲಕ ಪಂಕ್ಚರ್ ಮಾಡುವಂಥದ್ದು. ಇನ್ನು ಅಕ್ಯುಪ್ರೆಷರ್ ಅಂತ ಹೇಳಿದರೆ ಇಲ್ಲಿ ಯಾವ ಥರದ ಸೂಜಿಯನ್ನು ಬಳಸೋದಿಲ್ಲ, ನಾವು ಕೈ ಬೆರಳುಗಳ ಮೂಲಕ ಒತ್ತಡವನ್ನು, ಈಗ ನಮ್ಮ ಬಾಡಿಗೆ ಎಲ್ಲಿ ನೋವು ಉಂಟು ಆ ನೋವಿನ ಜಾಗಕ್ಕೆ ಕೈ ಬೆರಳುಗಳಿಂದ ಪ್ರೆಷರನ್ನು ಕೊಡುವಂಥದ್ದು. ಸೊ ಇದನ್ನು ಯಾಕೆ ಈ ಅಕ್ಯುಪಂಕ್ಚರ್ ಮತ್ತು ಅಕ್ಯುಪ್ರೆಷರ್ ಹೇಗೆ ಉಪಯೋಗ ಅಂತ ಹೇಳಿದರೆ, ಇದು ಮೊದಲನೇದಾಗಿ ಎಲ್ಲೆಲ್ಲ ನೋವು ನಿವಾರಣೆಗೆ ಒಂದು ಉತ್ತಮವಾದ ಪರಿಹಾರ ಮತ್ತು ಸುಲಭವಾದ ಪರಿಹಾರ ಅಂತಲೇ ಹೇಳ್ಬೋದು. ಆ್ಯಂಡ್ ವಿಲ್ ಗೆಟ್ ದ ಕ್ವಿಕ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಅಂತ ಹೇಳಿದರೆ, ನಾವು ಯಾವ ಸ್ಥಳದಲ್ಲಿ ಒತ್ತಡ ಕೊಡ್ತೇವೆ ಅಥವಾ ಈ ಸೂಜಿಯನ್ನು ಚುಚ್ಚಿಸ್ತೇವೆ ಅಲ್ಲಿ ರಕ್ತ ಸಂಚಲನ ಜಾಸ್ತಿ ಆಗ್ತದೆ ಅಂತ ಹೇಳ್ತೇವೆ. ಮತ್ತು ಆಟೋಮ್ಯಾಟಿಕ್ಕಾಗಿ ಅಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ. ಸೊ ಇದರ ಉಪಯೋಗಗಳು. ನೆಕ್ಸ್ಟ್ ಇನ್ನೂ ಹಲವಾರು ನಾನು ಹೇಳಿದಲ್ಲ, ಇನ್ನೂ ತುಂಬ ಥರದ ಟ್ರೀಟ್ಮೆಂಟ್ಸ್ಗಳಿವೆ. ಸೊ ಅದರಲ್ಲಿ ನಾವು ಈಗ 4 ಟ್ರೀಟ್ಮೆಂಟ್ಸ್ ಆಯಿತು. ಇನ್ನೂ ಒಂದು ಹೇಳಬೇಕಾದ್ರೆ ಮಾಲೀಶು ಅಂತ ಹೇಳಿ, ಮಾಲೀಶು ಥೆರಪಿ ಅಂತ ಹೇಳಿ ಕೇಳಿರ್ಬೋದು. ಅದನ್ನು ನ್ಯಾಚುರೋಪತಿಯಲ್ಲಿ ಮಸಾಜ್ ಥೆರಪಿ ಅಂತ ಹೇಳ್ತೇವೆ. ಸೊ ಈ ಮಸಾಜ್ ಥೆರಪಿ ಹೇಗೆ ಅಂತ ಹೇಳಿದರೆ, ಇಲ್ಲಿ ಗಿಡಮೂಲಿಕೆಗಳಿಂದ ಮಾಡಿದಂತಹ ಒಂದು ಎಣ್ಣೆಯನ್ನು ಉಪಯೋಗಿಸಿ ನಮ್ಮ ಬಾಡಿಗೆ ಮಸಾಜ್ ಮಾಡುವಂಥದ್ದು. ಸೊ ಈ ಮಸಾಜ್ ಮೂಲಕ ನಮ್ಮ ಮಾನಸಿಕ ಮತ್ತು ದೈಹಿಕ ಇಟ್ ರಿಲ್ಯಾಕ್ಸಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅಂತ ಹೇಳ್ತೇವೆ. ಇದನ್ನು ಖಾಲಿ ನಮ್ಮ ದೈಹಿಕವಾಗಿ ಅಲ್ಲ, ಇವನು ಮಾನಸಿಕ ಒತ್ತಡವನ್ನು, ದೈಹಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ. ಸೊ ಇದು ಸ್ಟ್ರೆಸ್ ಹಾರ್ಮೋನನ್ನು ಕಡಿಮೆ ಮಾಡಿ ಎಂಡೋರ್ಫಿನ್ ರಿಲೀಸನ್ನು ಜಾಸ್ತಿ ಮಾಡ್ತದೆ. ಸೊ ಇದೆಲ್ಲವೂ ಇನ್ನೂ ಹಲವಾರು ಟ್ರೀಟ್ಮೆಂಟ್ಗಳಿವೆ. ರಿಫ್ಲೆಕ್ಸಾಲಜಿ ಅಂತ ಹೇಳ್ಬೋದು. ಅದು ರಿಫ್ಲೆಕ್ಸಾಲಜಿ ಅಂತ ಹೇಳಿದರೆ ನಮ್ಮ ಪಾಮ್ಸ್ ಮತ್ತು ಸೋಲ್ಸ್ಗಳಲ್ಲಿ ಕೆಲವು ಪಾಯಿಂಟ್ಸ್ ಲೊಕೇಟೆಡ್ ಇದೆ. ಆ ಲೊಕೇಶನ್ಗೆ ನಾವು ಪ್ರೆಷರ್ ಕೊಡುವಂಥದ್ದು, ಇದು ರಿಫ್ಲೆಕ್ಸಾಲಜಿ. ಇನ್ನು ಕಲರ್ಸ್ ಥೆರಪಿ ಅಂತ ಉಂಟು, ಮ್ಯಾಗ್ನೆಟೋ ಥೆರಪಿ ಅಂತ ಉಂಟು. ಹಲವಾರು ಟ್ರೀಟ್ಮೆಂಟ್ಗಳಿವೆ. ಅದರಲ್ಲಿ ನಾವು ಬಹುಮುಖ್ಯವಾದ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಡಾಕ್ಟರ್, ಈ ನ್ಯಾಚುರೋಪತಿಯಲ್ಲಿ ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಹೇಗಿರಬೇಕು? ಸೊ ನ್ಯಾಚುರೋಪತಿಯಲ್ಲಿ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದರೆ, ನಾನು
ಮುಂಚೆಯಿಂದ ಹೇಳ್ತಾ ಬಂದೆ. ಸೊ ಉತ್ತಮವಾದ ಆಹಾರವನ್ನು ಸೇವಿಸುವುದು, ಮತ್ತು ಒಂದು ಶುದ್ಧವಾದ ಗಾಳಿ, ಮತ್ತು ನೀರು, ಮತ್ತು ದೈನಂದಿನ ವ್ಯಾಯಾಮ ಅಥವಾ ಯೋಗಾಭ್ಯಾಸ, ಇವುಗಳನ್ನೆಲ್ಲ ಅಳವಡಿಸಿಕೊಂಡು ಬಂದರೆ ನಮ್ಮ ಜೀವನ ಶೈಲಿ ಉತ್ತಮವಾಗಿರ್ತದೆ ಮತ್ತು ನಾವು ಈ ರೋಗಗಳಿಂದ ದೂರವಿರಬಹುದು. ಸೊ ಈ ನ್ಯಾಚುರೋಪತಿ ಏನು ಹೇಳ್ತದೆ ಅಂತ ಹೇಳಿದರೆ, ನೇಚರ್ ಇಸ್ ದ ಹೀಲರ್ ಅಂತೇಳಿ. ನಿಸರ್ಗವೇ ಶ್ರೇಷ್ಠ ಚಿಕಿತ್ಸಕ ಮತ್ತು ಆಹಾರವೇ ಔಷಧ. ಸೊ ಕೊನೆಯದಾಗಿ ನ್ಯಾಚುರೋಪತಿಯಲ್ಲಿ ನಾವು ಏನಂತ ಹೇಳ್ತೇವೆ ಅಂತ ಹೇಳಿದರೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗವನ್ನು ತಡೆಗಟ್ಟುವುದಕ್ಕಿಂತ ಉತ್ತಮ ಪರಿಹಾರ ಇನ್ನೊಂದಿಲ್ಲ. ಡಾಕ್ಟರ್, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಕೃತಿ ಚಿಕಿತ್ಸೆಯ ಮೂಲಕ ಯಾವ ರೀತಿ ರೋಗವನ್ನು ತಡೆಗಟ್ಟಬಹುದು ಅಂತ ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.